ಪುತ್ತೂರಿನಲ್ಲಿ ಮಹಿಳೆ ಮಗುವಿನ ಮೇಲೆ ನಡೆದ ಆಸಿಡ್ ದಾಳಿ ಖಂಡನೀಯ. ಸಂತ್ರಸ್ತೆ ಆಸಿಡ್ ಉರಿ ತಾಳಲಾರದೆ ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸರು ನಡೆದುಕೊಂಡ ವರ್ತನೆ ಕ್ಷಮಿಸಲಾಗದು. ಅಂದು ಪೊಲೀಸರು ಮಾನವೀಯತೆ ಇಲ್ಲದೆ ಕುರುಡಾಗಿದ್ರು ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ನಗರದ ಮೆಲ್ನಾಕ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆಸಿಡ್ ದಾಳಿ ಸಂತ್ರಸ್ತೆಯನ್ನ ಭೇಟಿಯಾಗಿ ಸಮಸ್ಯೆ ಆಲಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆಯಲ್ಲಿ ಕಿಟಕಿಯಿಂದ ಆಸಿಡ್ ದಾಳಿ ನಡೆಸಲಾಗಿದೆ. ಉರಿಯನ್ನ ತಾಳಲಾಗದೆ ಸಂತ್ರಸ್ತೆ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಸಂತ್ರಸ್ತರು ಅನ್ಯಾಯವಾದಾಗ ರಕ್ಷಣೆ ನೀಡಲು ಕೂಡಲೇ 100 ನಂಬರಿಗೆ ಕರೆ ಮಾಡುತ್ತಾರೆ. ಆದರೆ ಇಲ್ಲಿ ಪೊಲೀಸರಿಂದ ಕ್ಷಮಿಸಲಾರದಷ್ಟು ಕರ್ತವ್ಯ ಲೋಪವಾಗಿರುವುದು ಸತ್ಯ. ಸಂತ್ರಸ್ತೆ ಪೊಲೀಸರ ಮೇಲಿಟ್ಟ ಭರವಸೆ ಇಲ್ಲಿ ಹುಸಿಯಾಗಿದೆ ಎಂದು ಹೇಳಿದರು. ಪೊಲೀಸ್ನವರು ಕೂಡ ಇಲ್ಲಿ ಅವರ ಕೆಲಸ ಕೂಡ ಅವರು ಸರಿಯಾಗಿ ಮಾಡಲಿಲ್ಲ. ಯಾಕೆ ಹೇಳಿದರೆ, ಈ ಸಂದರ್ಭದಲ್ಲಿ ನಾವು 100ಕ್ಕೆ ಕಾಲ್ ಮಾಡ್ತೇವೆ. ನಾವು ಕೆಲವು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಹೇಳ್ತೇವೆ, ನಿಮ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ನೀವು ತುರಂತವಾಗಿ ಪೊಲೀಸ್ನವರಿಗೆ ಕರೆ ಮಾಡಿ, ನಿಮ್ಮನ್ನು ಅವರು ರಕ್ಷಣೆ ಮಾಡ್ತಾರೆ. ಅತ್ಯಾಚಾರ ಆಗುವಂಥ ಕೆಲವು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕತ್ಲೆಯಾಗಿ ಹೊರಗಡೆ ಹೋದಾಗ ನೀವು 100ಕ್ಕೆ ಕರೆ ಮಾಡಿ ಅಂತ ಹೇಳ್ತೇವೆ. ನಾವು ಯಾಕೆ ಹೇಳ್ತೇವೆ? ಅವರು ಆ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ಮೇಲೆ ನಾವು ಹೇಳ್ತೇವೆ. ಆದರೆ ಇವರು ಕರೆ ಮಾಡಿದಾಗ ಪೊಲೀಸ್ನವರು ಸ್ಪಂದಿಸಲಿಲ್ಲ. ಕರೆಗೆ ಸ್ಪಂದಿಸದಿದ್ದಾಗ ಮಹಿಳೆ ಘಟನೆಯ ಸ್ಥಳದಿಂದ 3 ಕಿಲೋಮೀಟರ್ ದೂರದ ಪೊಲೀಸ್ ಠಾಣೆಗೆ ಉರಿ ತಾಳಿಕೊಂಡು ನಡೆದುಕೊಂಡೇ ತೆರಳಿದ್ದಾರೆ. ಈ ಸಂದರ್ಭ ದೂರನ್ನ ಲಿಖಿತವಾಗಿ ಬರೆದುಕೊಡಲು ಸೂಚಿಸಿದ್ರು. ಉರಿ ತಾಳಲಾಗುತ್ತಿಲ್ಲ, ಬರೆದುಕೊಡಲಾಗುತ್ತಿಲ್ಲ ಎಂದು ಅಂಗಲಾಚುತ್ತಿದ್ರೂ ಕೂಡಲೇ ಸ್ಪಂದಿಸಿಲ್ಲ. ಸಂತ್ರಸ್ತೆಯನ್ನ ಪೊಲೀಸರು ಆಸ್ಪತ್ರೆಗೆ ಕಳುಹಿಸಲು ವಾಹನ ವ್ಯವಸ್ಥೆ ಮಾಡಿ ಬಳಿಕ ದೂರು ಪಡೆಯಬಹುದಿತ್ತು. ಈ ವೇಳೆ ಪೊಲೀಸರ ಮಾನವೀಯತೆ ಮಣ್ಣಾಗಿತ್ತು ಎಂದು ಕಿಡಿಕಾರಿದ್ರು. ಇಲ್ಲಿ ಆದಂತಹ ಘಟನೆಯಲ್ಲಿ ಇವರು ಕಂಪ್ಲೇಂಟ್ ಬರೆದುಕೊಡು ಅಂತ ಹೇಳಿದರು. ಎಣಿಸಬೇಕಿತ್ತು. ಆ್ಯಸಿಡ್ ಅಟ್ಯಾಕ್ ಆದಂಥ ಅವಳು ಹೇಳ್ತಿದ್ಲು, ನನಗೆ ಮೈಯೆಲ್ಲ ಉರಿ ಆಗ್ತಿತ್ತು, ಬರೀಲಿಕ್ಕೆ ಕೂಡ ನನಗೆ ಆಗ್ತಿರ್ಲಿಲ್ಲ ಮೇಡಮ್, ನಾನು ಕಂಪ್ಲೇಂಟನ್ನು ಬರೆದುಕೊಟ್ಟೆ, ನೀನು ನೇರವಾಗಿ ಆಸ್ಪತ್ರೆಗೆ ಹೋಗು ಅಂತ. ಅವರಾದರೂ ಏನು ಮಾಡಬೇಕಿತ್ತು, ಕೂಡಲೇ ವಾಹನವನ್ನು ಕರೆದು ಆಕೆಯನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗಿತ್ತು. ಆದರೆ ಅವರು ಆ ಕೆಲಸವನ್ನು ಸ್ವಲ್ಪ ಲೇಟಾಗಿ ಮಾಡಿದರು. ವೇಗವಾಗಿ ಮಾಡಬೇಕಿತ್ತು. ನಾನು ಹೇಳಿದ್ದು, ಪೊಲೀಸ್ನವರು ನಿಮ್ಮ ಕರ್ತವ್ಯವನ್ನು, ನಾವು ನಿಮ್ಮ ರಾತ್ರಿ ಪಾಳೆಯ ಕೆಲಸ ಇದೆಲ್ಲವನ್ನು ನಾವು ತಿಳ್ಕೊಳ್ತೇವೆ. ಆದರೆ ಎಲ್ಲಿ ಮಾನವೀಯತೆಯನ್ನು ನೀವು ಮೆರಿಬೇಕು, ಅಲ್ಲಿ ನೀವು ಕೆಲವು ಸಂದರ್ಭದಲ್ಲಿ ಮೆರಿತಾ ಇಲ್ಲ ಅಂತ. ಈ ಹೆಣ್ಣು ಮಗಳಿಗೀಗ ನಾನೊಂದು ಹೆಣ್ಣಾಗಿ ಹುಟ್ಟಿದ್ದು ತಪ್ಪು ಅನ್ನುವಂಥ ಭಾವನೆ ಆಕೆಗೆ ಬರ್ತಾ ಇದೆ. ನಾನು ಆಕೆಗೆ ಮಾನಸಿಕವಾದ ಸ್ಥೈರ್ಯವನ್ನು ಹೇಳಿದೆ. ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಸಿಡಬ್ಲ್ಯೂನಿಂದ ಸುಮೋಟೋ ಕೇಸು ದಾಖಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ಲಕ್ಷ್ಮೀ ಪ್ರಸಾದ್ ಅವರಿಗೆ ಸಲಹೆ ಸೂಚನೆ ನೀಡಿದ್ದೇನೆ. ಬಳಿಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಪತ್ರ ಬರೆದು ಶೀಘ್ರ ತನಿಖೆ ನಡೆಸಲು ಸೂಚನೆ ನೀಡಲಾಗಿದೆ ಎಂದರು. ನಾವು ಯಾವುದೇ ಒಂದು ವಿಚಾರವನ್ನು ನಾವು ಜಡ್ಜ್ಮೆಂಟ್ ಕೊಡುವಾಗ ಒನ್ ಸೈಡಿಂದ ನಾವು ಹಿಯರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಾನು ನೇರವಾಗಿ ಈಕೆಯ ಜೊತೆ ಮಾತಾಡಿದ ನಂತರ ಏನು ಮಾತಾಡಬೇಕು, ಏನು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅನ್ನೋದನ್ನು ನಾನು ಮನಗಂಡಿದ್ದೆ. ಸೊ ನಾನು SP ಅವರಿಗೆ ನಿರ್ದೇಶನವನ್ನು ಖಂಡಿತ ಕೊಡ್ತೇನೆ. ಪ್ರಕರಣದ ತನಿಖೆ ಹಾಗೂ ಕರ್ತವ್ಯ ಲೋಪ ಎಸಗಿರುವ ಪೊಲೀಸರ ವಿರುದ್ಧ ಕೈಗೊಂಡ ಕ್ರಮಗಳ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ಲಕ್ಷ್ಮೀ ಪ್ರಸಾದ್ ಅವರಿಂದ ಮಾಹಿತಿ ಪಡೆದು ಸೂಚನೆ ನೀಡಲಾಗಿದೆ. 1 ತಿಂಗಳ ನಂತರ ಪ್ರಕರಣದ ಬೆಳವಣಿಗೆಯ ಮಾಹಿತಿಯನ್ನ ಪಡೆಯಲಿದ್ದೇನೆ ಎಂದರು. ಆಸಿಡ್ ದಾಳಿ ಸಂತ್ರಸ್ತೆಯ 3 ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಹಿತ ಎಲ್ಲ ಸೌಕರ್ಯ ಕಲ್ಪಿಸಲು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಆಸಿಡ್ ಎರಚಿ ರಾಕ್ಷಸೀಯ ವರ್ತನೆ ತೋರಿದ ವ್ಯಕ್ತಿಗೆ ಕಠಿಣ ಶಿಕ್ಷೆಯಾಗಬೇಕು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಸಂತ್ರಸ್ತೆಗೆ ಸಹಕಾರ ನೀಡಲಾಗುವುದು. ಮಾನಸಿಕ ಸ್ಥೈರ್ಯ ತುಂಬಲು ಸಖಿ ಕೇಂದ್ರದಿಂದ ಕೌನ್ಸಿಲರ್ ವ್ಯವಸ್ಥೆ ಮಾಡಲಾಗಿದೆ. ಮಹಿಳೆ ಸ್ವಾಭಿಮಾನದಿಂದ ಬದುಕುವಷ್ಟು ಸೌಲಭ್ಯವನ್ನ ನೀಡಲು ಜಿಲ್ಲೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹೆಚ್ಚುವರಿ ಪೊಲೀಸ್ ರಕ್ಷಣೆ ನೀಡಲು ನಿರ್ದೇಶಿಸಲಾಗಿದೆ ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್ ಹೇಳಿದರು. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ, ರಾಷ್ಟ್ರೀಯ ಮಹಿಳಾ ಆಯೋಗ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಎಲ್ಲಿ ದೌರ್ಜನ್ಯ ಆಗ್ತದೆ, ನಿಮ್ಗೆ ಎಲ್ಲಿ ತೊಂದರೆ ಆಗ್ತದೆ, ಆ ಸಂದರ್ಭದಲ್ಲಿ ನಮ್ಮಂಥ ಅನೇಕ ಹೆಣ್ಣು ಮಕ್ಕಳು ನಿಮ್ಮ ಸಹಾಯಕ್ಕೆ ನಾವು ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಆ ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ಬಂದು ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ. ಮತ್ತು ನಿನ್ನ 3 ಮಕ್ಕಳ ಮುಂದಿನ ಭವಿಷ್ಯ, ಅವರ ವಿದ್ಯಾಭ್ಯಾಸ ಇರ್ಬೋದು, ಬೇರೆ ವ್ಯವಸ್ಥೆಗಳಿರ್ಬೋದು, ಅದೆಲ್ಲವನ್ನು ವ್ಯವಸ್ಥೆ ಮಾಡಿಸುವಂಥ ವ್ಯವಸ್ಥೆ ಇಲಾಖೆಯವರು ಮಾಡಬೇಕಂತ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.